ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ವಿವರ ರಾಮಯ್ಯ ಗೌಡರು ರೈತರಾದಿತ್ತದ ರೈತರನ್ನ ಯೋಧರ್ ಮಲ್ತೆರ ಏಪ ರೈತರ ಯೋಧರಾಪ್ಯರ ಅಪಗ ಕ್ರಾಂತಿ ಆಪನೊಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೆರ ಕುಡ್ಲದ ಬಾವುಟಗುಡ್ಡೆಡ್ ಕೆದಂಬಾಡಿ ರಾಮಯ್ಯ ಗೌಡರನ ಕಂಚಿದ ಮೂರ್ತಿ ಲೋಕಾರ್ಪಣೆ ಮಲ್ತದ ಕರಾವಳಿ ಉತ್ಸವ ಮೈದಾನ ನಡತಿನ ಸಭೆಟ ಆರು ಪಾತಿರಿಯರು 1837 ನಮ್ಮ ಸ್ವತಂತ್ರ ಬಾವುಟೆಯರಾದ ಬ್ರಿಟಿಷರಿಗೆ ಎದುರುಂತದ ಕುಡ್ಲಡ್ ಬಾವುಟ ಗುಡ್ಡೆ ಅಂದು ಪುದರ್ ಬರಿಯರೆ ಕಾರಣ ಏನ ಸ್ವತಂತ್ರ ಬೀರೆರೆಡು ಒರಿಯಾದುಪ್ಪನ ಸುಳ್ಯ ಕೆದುಂಬಡಿ ರಾಮಯ್ಯ ಗೌಡ್ರನ ಕಂಚಿದ ಮೂರ್ತಿ ತಾಪನೆ ಮಲ್ಪರೆ ಶನಿವಾರ ಕುಡ್ಲದ ಬಾವುಟ ಗುಡ್ಡದ ಟಾಗೋರ್ ಪಾರ್ಕ್ಡ ಅಟ್ಟಣೆ ಮಲ್ತದಿತ್ತೇರ ಸ್ವತಂತ್ರ ಹೋರಾಟಗಾರೆ ಕೆದಂಬಾಡಿ ರಾಮಯ್ಯ ಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಕುಡ್ಲದ ನೆಲೆಟ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆ ನಡಪಾಯಿನ ಕಾರ್ಯಕ್ರಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಮಯ್ಯ ಗೌಡ್ರನ ಶೌರ್ಯದ ಪ್ರತಿಮೆ ಲೋಕಾರ್ಪಣೆ ಮಲ್ತೆರ ಕುಡ್ಲದ ಕರಾವಳಿ ಉತ್ಸವ ಮೈದಾನ ನಡತಿನ ಸಭಾಲೇಸಡ್ ಜಿಲ್ಲಾಧಿಕಾರಿ ಎಂ ರವಿಕುಮಾರ್ ಎತ್ಕೊಂಡಿರ ರಾಮಯ್ಯ ಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಗುರುಕಾರ್ಯರ ಎಂಬಿ ಕಿರಣ್ ಬಡ್ಲಿಗುತ್ತು ಸುರುತಪಾತಿರ ಪಂಡಿರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶ್ರೀ ಆದಿಚುಂಚನಗಿರಿ ಸಂಸ್ಥಾನದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಮಿತಿದ ಮರ್ಯಾದೆ ಗುರುಕಾರ್ಯರ ಆದಿಚುಂಚನಗಿರಿ ಕುಡ್ಲ ಕಾವೂರು ಶಾಖೆ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಇದ್ದದ ಕಾರ್ಯಕ್ರಮ ಉದಿಪನಾಂಡ್ ಮೂರ್ತಿ ತಾಪನೆಗೆ ಕಾರಣಾಯಿನ ಮುಖ್ಯಮಂತ್ರಿಯರಿಗೆ ಮಾರ್ಗದರ್ಶನ ಮಲ್ತಿನ ನಿರ್ಮಲಾನಂದನಾಥ ಸ್ವಾಮೀಜಿ ಬೊಕ್ಕ ಧರ್ಮಪಾಲನಾಥ ಸ್ವಾಮೀಜಿ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಮೊಕ್ಲೆಗ್ ಸಮಿತಿದ ನೆಲೆಟ್ ಸಮ್ಮನದ ಮರ್ಯಾದೆ ಮಲ್ತೆರ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು ಮೂರ್ತಿ ತಾಪನೆ ಬಗೆಟ್ ಭಾರಿ ಕೆಲಸ ಮಲ್ತಿನ ಬೊಕ್ಕ ಲೇಸಡ್ ಗುರುಕಾರ್ಮ ಬೇಸಿನ ಶಾಸಕರು ವೇದವ್ಯಾಸ ಕಾಮತೆರೆಗೆ ಮರ್ಯಾದೆ ಮಲ್ತೆರ ಕುಡ್ಲದ ಮೇಯರ್ ಜಯಾನಂದ ಅಂಚನ್ ಮಿತ್ತ ಮಟ್ಟದ ಶಿಕ್ಷಣ ಮಂತ್ರಿ ಡಾಕ್ಟರ್ ಅಶ್ವಥ ನಾರಾಯಣ ಒಡಿಪು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಎಸ್ ಅಂಗಾರ ಶಾಸಕರಾಯನ ಬೋಪಯ್ಯ ಯುಟಿ ಖಾದರ್ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪುಂಜ ರಾಜೇಶ್ ನಾಯ್ಕ ಸಂಜೀವ ಮಠಂದೂರು ಉಮಾನಾಥ ಕೋಟ್ಯಾನ್ ವಿಧಾನ ಪರಿಷತ್ ಸದಸ್ಯರಾಯನ ಹರೀಶ್ ಕುಮಾರ್ ಪ್ರತಾಪಸಿಂಹ ನಾಯಕ್ ಡಾಕ್ಟರ್ ಮಂಜುನಾಥ ಭಂಡಾರಿ ರಾಜ್ಯ ಕ್ಯೂನಿಕ್ಸ್ ಗುರುಕಾರ್ಯರ ಹರಿಕೃಷ್ಣ ಬಂಟ್ವಾಳ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮೀನುಗಾರಿಕೆ ನಿಗಮದ ಗುರುಕಾರ್ಲು ಒತ್ತು ಮೇಯರ್ಲು ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್ ಪಾಲ್ಗೊಂಡಿರ ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರ ಸ್ವಾತಂತ್ರ್ಯದ 75ನೇ ವರ್ಷದಲ್ಲಿ ದೇಶದ ಪ್ರಗತಿ, ರಾಜ್ಯದ ಪ್ರಗತಿ ಮತ್ತು ತಮ್ಮ ರಾಜ್ಯದ ಪಾಲುಗಾರಿಕೆ ಅದರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಸ್ವಾಭಿಮಾನಿಯ ಕಹಳೆಯನ್ನು ಊದಬೇಕು ಅಂತ ಹೇಳುವಂಥ ಪ್ರಯತ್ನ ಪಟ್ಟು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಸಮವೀರ ಕೆದಂಬಾಡಿ ರಾಮಯ್ಯ ಗೌಡ್ರ ಆ ಪ್ರತಿಮೆ ಅನಾವರಣಕ್ಕೆ ಬಂದೇ ಬರ್ತೇನೆ ಅಂತ ಹೇಳಿ ವಿಶೇಷವಾಗಿ ಬಂದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಾನು ಇಷ್ಟು ಶೀಘ್ರವಾಗಿ ಪ್ರತಿಮೆ ಎಲ್ಲಿ ಕೂಡ ಫೌಂಡೇಶನ್ ಹಾಕಿ 3 ತಿಂಗಳೊಳಗೆ ಅನಾವರಣ ಅದನ್ನು ನೋಡಲಿಲ್ಲ ವೇದವ್ಯಾಸ ಕಾಮತ್ರೆ. ಇದು ನಿಮ್ಮ ಭಾಗದಲ್ಲಿ ಆಗಿದೆ. ಇದಕ್ಕಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರಾಯಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಸಂತೋಷ ಪಡುವವರು ಅಂತ ಹೇಳಿದರೆ ಪ್ರಾಯಶಃ ನಾನು ಮತ್ತು ನಮ್ಮ ಮಾಜಿ ಸ್ಪೀಕರ್ ಬೋಪಯ್ಯನವರು ಅಂತ ಭಾವಿಸ್ತಾ ಇದ್ದೇನೆ. ಈ ಮಲೆನಾಡು ಮತ್ತು ಕರಾವಳಿ ಭಾಗದವರು ಬಂದು ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಹಲವಾರು ವಿಚಾರಗಳು ನಮ್ಮ ಇತಿಹಾಸದಿಂದ ಕೈಬಿಟ್ಟಿದೆ. ಇದನ್ನು ಕೈಗೆತ್ತಿಕೊಳ್ಬೇಕು ಮತ್ತು ಅವರ ಶೌರ್ಯಗಳು, ಅವರ ಸಾಧನೆಗಳು, ಅವರ ನಡವಳಿಕೆಗಳು ಇದು ಯುವ ಜನಾಂಗಕ್ಕೆ ಹರಿಬೇಕು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದಾಗ ನಾನು ಬೋಪಯ್ಯರು ಸ್ಪೀಕರ್ ಆಗಿದ್ದರು. ನಾವು ಮೀಟಿಂಗ್ ಕರೆದು ಅವತ್ತೇ ನಿಶ್ಚಯ ಮಾಡಿದೆವು. ಒಂದು, ಬ್ರಿಟಿಷರ ಧ್ವಜವನ್ನು ಕಿತ್ತರಿಸಿದು 13 ದಿನಗಳ ಕಾಲ ಸ್ವತಂತ್ರ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಂಥ ರಾಮಯ್ಯ ಗೌಡರ ಪ್ರತಿಮೆ ಅನಾವರಣ ಆಗಬೇಕು. ಕೊಡಗಿನಲ್ಲಿ ಗುಡ್ಡಮೆನೆ ಅಪ್ಪಯ್ಯ, ಇಡೀ ಅಲ್ಲಿಯ ಲಿಂಗರಾಜ, ಬಾಕಿ ಎಲ್ಲರನ್ನು ಸೇರಿಸಿಕೊಂಡು ಆ ರಣಕಾಳೆ ಊದಿದಂಥ ಆ ಅಪ್ಪಯ್ಯರ ಪ್ರತಿಮೆ ಮಾಡಬೇಕು ಅಂತ ಹೇಳುವಂಥದ್ದು. ಯಾವ ಸ್ವಾತಂತ್ರ್ಯ ಸಂಗ್ರಾಮದ ಆ ವಿಚಾರ, ಪ್ರಥಮ ಸಮರವೀರ ಅವರ ಹೆಸರು ಇತಿಹಾಸದಲ್ಲಿ ಕಣ್ಮರೆಯಾಗಿತ್ತಲ್ಲ, ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವಂಥ ಕೆಲಸ ಮಂಗಳೂರಿನ ಮಹಾಜನತೆಯಿಂದ ಆಗಿದೆ. ಕೊಡಗು, ದಕ್ಷಿಣ ಕನ್ನಡದ ಇಲ್ಲಿ ಬಂದಂಥ ನನ್ನೆಲ್ಲ ಬಂದವರಿಂದ ಆಗಿದೆ. ನಾನು ವಿಶೇಷವಾದಂಥ ಕೃತಜ್ಞತೆ, ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಮಂಗಳೂರಿನ
ಕದಂಬಾಡಿ ರಾಮಯ್ಯ ಗೌಡರ ಒಂದು ಹೋರಾಟವು ಕಾರಣ. ಹೀಗಾಗಿ ಕದಂಬಾಡಿ ರಾಮಯ್ಯ ಗೌಡರಿಗೆ, ಕದಂಬಾಡಿ ರಾಮಯ್ಯ ಗೌಡರಿಗೆ ಕಿರಿಯರಾದಂಥ ರಾಮೇಗೌಡರು ಸ್ವತಂತ್ರದ ಕಲ್ಪನೆಯನ್ನು ಮೂಡಿಸಿ ಸಂಘಟಿಸಿ ದೈತ್ಯ ಬ್ರಿಟಿಷರ ವಿರುದ್ಧ ಧ್ವನಿಯನ್ನು ಎತ್ತಿ ಸೈನ್ಯವನ್ನು ಕಟ್ಟಿ ದಿಟ್ಟ ಹೋರಾಟವನ್ನು ಮಾಡಿದ್ದಾರೆ ಅಂದರೆ ಅವರ ದೇಶಭಕ್ತಿ ಎಷ್ಟು ದೊಡ್ಡದಿತ್ತು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ಅವರ ಸ್ಮಾರಕವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕದಂಬಾಡಿ ರಾಮೇಗೌಡರು ಒಬ್ಬ ರೈತ ಕುಟುಂಬ. ರೈತ ಕುಟುಂಬದಲ್ಲಿ ಹುಟ್ಟಿ ವೀರ ಯೋಧನ ಪಾತ್ರವನ್ನು ವಹಿಸಿ ಬ್ರಿಟಿಷರಿಗೆ ಸಿಂಹ ಸಪನವಾಗಿರುವಂಥ ರಾಮೇಗೌಡರು ರೈತರನ್ನೇ ಯೋಧರಾಗಿ ಮಾಡಿದ್ದು. ಇದು ಬಹಳ ಮುಖ್ಯ. ರೈತರನ್ನೇ ಯೋಧವಾಗಿ ಮಾಡಿದರು. ಮತ್ತು ಯಾವಾಗ ರೈತರು ಯೋಧರಾಗ್ತಾರೆ ಅವತ್ತು ಕ್ರಾಂತಿ ಆಗ್ತದೆ. ಇವತ್ತು ಮಂಗಳೂರಿನ ಜನಕ್ಕೆ ಈ ಒಂದು ಸ್ಮಾರಕದ ಎಲ್ಲ ಅಧ್ಯಕ್ಷ ಸಮಿತಿ ಸದಸ್ಯರಿಗೆ, ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ, ಈ ಭಾಗದ ಎಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಳೆದ ಹೋದ ಇತಿಹಾಸವನ್ನು ಹುಡುಕಿ ಕೊಟ್ಟಿದ್ದೀರಿ. ಮರೆತ ಹೋದ ವೀರ ಕದಂಬ ರಾಮೇಗೌಡರನ್ನ ನೆನಪು ಮಾಡಿಕೊಟ್ಟಿದ್ದೀರಿ. ಮತ್ತು ಈ ಥರದ ಸಾವಿರಾರು ಅನಾಮಧೇಯ ಹೋರಾಟಗಾರರ ಬಗ್ಗೆ ನಮಗೆ ಮರು ಚಿಂತನೆ ಮಾಡಕ್ಕೆ ಹಚ್ಚಿದ್ರಿ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿಯ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ಮುಂದಿನ ಜನಾಂಗ ಕಟ್ಟುವಂಥ ಇವತ್ತಿನ ಸಮಾಜವನ್ನು ನಾವು ಸಿದ್ಧಗೊಳಿಸಬೇಕು, ಸಂಕಲ್ಪಗೊಳಿಸಬೇಕು. ಅದಕ್ಕೆ ಸ್ಫೂರ್ತಿ ನಮ್ಮ ಕದಂಬಾಡಿ ರಾಮೇಗೌಡರು ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡಿ ಅವರ ಸ್ಮಾರಕವನ್ನು ಬೆಂಗಳೂರಿನಲ್ಲಿಯೂ ಮಾಡ್ತೇವೆ. ಅವರ ನೆನಪಿಗಾಗಿ ಏನೆಲ್ಲವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತೇವೆ. ಪಠ್ಯ ಪುಸ್ತಕದಲ್ಲೂ ತರ್ತೇವೆ. ಮತ್ತು ಈ ಭಾಗದ ವೀರ ಹೋರಾಟಗಾರರಿಗೆ ಯಾವ್ಯಾವ ಸ್ಥಾನದಲ್ಲಿ ಏನೇನು ನಾಮಕರಣ ಮಾಡಬೇಕು, ನಿಮ್ಮ ನಿರೀಕ್ಷೆ ಏನಿದೆ, ಈ ಭಾಗದ ಜನರ ನಿರೀಕ್ಷೆ ಏನಿದೆ, ಆ ಎಲ್ಲ ನಿರೀಕ್ಷೆ ತಕ್ಕಾಗಿ ನಮ್ಮ ಸರ್ಕಾರ ಸೂಕ್ತವಾದಂಥ ನಿರ್ಣಯವನ್ನು ಅತಿ ಶೀಘ್ರದಲ್ಲೇ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಎಲ್ಲ ಸಾಧನೆಗಳಿಗೆ ನಮ್ಮ ಸಾಧಕರ ಹೆಸರೇ ಇರಬೇಕು. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಮೌಲಿಕವಾಗಿ ಹೇಳಿದರು, ಮಾರ್ಮಿಕವಾಗಿ ಕೂಡ ಹೇಳಿದರು. ಒಂದು ಜೀವಿಗೆ, ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಮುಖ್ಯವಾಗಿ ಬಯಸ್ತಕ್ಕಂತಹದ್ದು ಸ್ವಾತಂತ್ರ್ಯ. ಅದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರ್ಬೋದು, ಚಿಂತನೆಯ ಸ್ವಾತಂತ್ರ್ಯ ಇರ್ಬೋದು. ನಾವು ಚಿಂತಿಸಿದ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ತುಂಬ ಇರುಸುಮುರುಸು ಆಗ್ತದೆ, ಕಷ್ಟ ಆಗ್ತದೆ. ಎಲ್ಲ ಹಸಿವೆಗಿಂತ ಸ್ವಾತಂತ್ರ್ಯದ ಹಸಿವನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ದಾಸ್ಯ ಬಹಳಷ್ಟು ಕೆಟ್ಟದ್ದು. ಇವತ್ತು ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರಿಗೂ ಕೂಡ ಚಿಂತನೆಯ ಸ್ವಾತಂತ್ರ್ಯ ಇರ್ಬೋದು, ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ನಮ್ಮ ನಡೆನುಡಿಯ ಸ್ವಾತಂತ್ರ್ಯ, ಎಲ್ಲವ ಸ್ವಾತಂತ್ರ್ಯಗಳು ನಮಗೆ ಇವತ್ತು ಸಿದ್ಧಿ ಆಗಬೇಕಾದ್ರೆ ನಮ್ಮ ಹಿಂದೆ ಹಲವಾರು ಇತಿಹಾಸ ಪುರುಷರ ಶಕ್ತಿ ಇದೆ, ತ್ಯಾಗ ಇದೆ, ಬಲಿದಾನಗಳಿದ್ದಾವೆ. ಅದಕ್ಕಾಗಿ ಅವರನ್ನು ಕೂಡ ಸ್ಮರಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೆಲ ಕಾಲ ನಾವು ಶಿಸ್ತಿನಿಂದ ಇರತಕ್ಕಂಥದ್ದು ಒಳಿತು. ಪ್ರತಿಮೆಗಳು ಕೇವಲ ಅವು ಶಿಲೆಯ ರೂಪಗಳಲ್ಲ. ಅವು ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ರು, ಕೊಡುವವನನ್ನು ದೇವರು ಅಂತ ಕರೀತಾರೆ. ನಮಗೇನಾದ್ರೂ ಭಗವಂತನಲ್ಲಿ ಕೇಳಿದಾಗ ಕೊಟ್ಟ ಅಂತಂದರೆ ಅವನ್ನ ದೇವರು ಅಂತ ಕರಿತೇವೆ. 250-300 ವರ್ಷಗಳ ಕಾಲ ನಮಗೆ ಇಲ್ಲದೇ ಇದ್ದಂಥ, ನಮ್ಮ ದೇಶಕ್ಕೆ ಇಲ್ಲದೇ ಇದ್ದಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೋಗಿರ್ತಕ್ಕಂಥವರನ್ನು ನಾವು ಅವ್ರನ್ನ ಏನಂತ ಕರಿಬೇಕು? ಅವ್ರನ್ನು ಕೂಡ ದೇವರು ಅಂತಲೇ ಕರಿಬೇಕಾಗ್ತದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕಿರಿದೀಪವಕ ಗಂಗಾ ಪೂಜೆ ಶುಕ್ರವಾರ ಕ್ಷೇತ್ರದ ಗಂಗಾವತರಣ ಕಾರಂಜಿಗೆ ದುಡ್ಡು ನಡೆತಂಡ.
ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಶುಕ್ರವಾರ ಬಯ್ಯಗ್ ಕೆರೆದೀಪ ಬೊಕ್ಕ ಗಂಗಾ ಪೂಜೆ ಅಟ್ಟಣೆ ಮಲ್ತದಿತ್ತೆರ. ಸುರೂಕ್ ಭಜನಾ ಕಾರ್ಯಕ್ರಮ ನಡಪಾದ್, ಪೂಜೆ ಪ್ರಾರ್ಥನೆ ನಡಪಾದ್, ಗಂಗಾ ಪೂಜೆಗೆ ಬೋಡೈನ ಮಾತಾ ಸಾಧನ ಸಾಹಿತ್ಯಲೆನ್ ಪತ್ತೊಂದು ವಾದ್ಯ ಮೇಳದ ಒಟ್ಟುಗ ಮೆರವಣಿಗೆಡ್ ಗಂಗಾವತರಣ ಕಾರಂಜಿ ಕೆದುತಡೆ ಕನತಿರ. ಅವಳು ಧಾರ್ಮಿಕ ಬೇತೆ ಬೇತೆ ವಿಧಿ ವಿಧಾನಲೆನ್ ಕರಿತದ ಕೆದುಕು ಪ್ರಸಾದ ಪಾಡ್ದು ಪೇರ್ ಮೈತದ ಆರತಿ ಪತ್ಯರ. ಪೊಂಜು ಭಕ್ತಿರ ತಿಬಿಲೆ ಬುಲ್ಪು ಪತ್ತಾದ ಕೆದುಕು ಬಿಡಿಯರ. ದಿಂಡು ಉಚ್ಚೇಡು ದೇವಸ್ಥಾನ ಇಡೀ ತಿಬಿಲೆ ಬುಲ್ಪುಡು ಸಿಂಗಾರಾಪು ನಂಚನೆ ಗಂಗಾವತರಣ ಕಾರಂಜಿ ಕೆದುಲ ಕೆರೆ ದೀಪ ಗಂಗಾ ಪೂಜೆ ಕಾರ್ಯಕ್ರಮಟು ತಿಬಿಲೆ ಬುಲ್ಪುಡು ಸಿಂಗಾರಾಯಿ ನಂಚ ತೋಚಿದ ಬತ್ತಂಡ. ಅಕ್ಕೇರಿಗೆ ಕೆದು ತುಡಾರ್ದ ಒಟ್ಟುಗು ಗಂಗಾ ಪೂಜೆ ಮಲ್ತದ ಭಕ್ತರಿಗೆ ಪ್ರಸಾದ ಕುರಿಯರ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರುಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕೋಶಾಧಿಕಾರಿ ಆರ್ ಪದ್ಮರಾಜ್, ಆಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿದಕ್ಲು ಪಾಕ ಜನ ಭಕ್ತರು ಈ ಪೊರ್ತುಡಿತದ ದೇವ್ಯರ್ನ ಇಮ್ಮು ನಟ್ಟೊಂಡ್ಯರ. ಬ್ರಹ್ಮಾವರ ತಾಲೂಕು ಕೋಡಿ ಗ್ರಾಮದ ಬೆಂಗರೆ ಕಡಲಬರಿಟ್ ಡಾಲ್ಫಿನ್ ಜಾತಿದ ಮೀನು ಸೈತು ಬುರ್ದಿತ್ತಡ್ ರೀಫ್ ವಾಚ್ ಸಂಸ್ಥೆ ಬೊಕ್ಕ ಕಾಡ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡಪಾದ ಸೈತಿನ ಡಾಲ್ಫಿನ್ ಮೀಂದ ಮರಣೋತ್ತರ ಪರೀಕ್ಷೆ ನಡಪಾದ 5 ಬೊಕ್ಕ ಅವೇನು ಕೌಂತದೇರ. ಬ್ರಹ್ಮಾವರ ತಾಲೂಕು ಕೋಡಿ ಗ್ರಾಮದ ಬೆಂಗ್ರೆ ಕಡಲ ಬರಿಟ್ ಡಾಲ್ಫಿನ್ ಜಾತಿದ ಮೀನು ಸೈತದ ಬೂರ್ನ ಶುಕ್ರವಾರ ತೂಚಿದ ಬೈದಂಡ. ಈ ಬಗೆಟ್ ಮಾಹಿತಿ ತೊನ್ನ ಉಡುಪಿ ವಲಯ ಕಾಡ್ ಅಧಿಕಾರಿ ಸುಬ್ರಹ್ಮಣ್ಯ ಆಚಾರ್ ಮಾರ್ಗದರ್ಶನಡು ಸರ್ಕಾರದ ತಾನಿನ ಸಂಸ್ಥೆ ರೀಫ್ ವಾಚ್ ಬೊಕ್ಕ ಕಾಡ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡಪಾದ ಸೈತಿನ ಡಾಲ್ಫಿನ್ ಮೀನ್ದ ಮರಣೋತ್ತರ ಪರೀಕ್ಷೆ ನಡಪಾದ 5 ಬೊಕ್ಕ ಅವೇನು ಕೌಂತೇರ. ಈ ಕಾರ್ಯಾಚರಣೆಡು ಉಡುಪಿ ಕೇಂದ್ರ ಸ್ಥಾನದ ಒತ್ತು ವಲಯ ಕಾಡ್ ಅಧಿಕಾರಿ ಗುರುರಾಜಕ್ಕೆ ಕಾಡ್ ರಕ್ಷಕರ ಕೇಶವ ಪೂಜಾರಿ, ಡ್ರೈವರ್ ಜಾಯ್ ಬೊಕ್ಕ ರೀಫ್ ವಾಚ್ ಸಂಸ್ಥೆದ ಡಾಕ್ಟರ್ ತೇಜಸ್ವಿನಿ ಶೆಟ್ಟಿಗಾರ್ ಬೊಕ್ಕ ವಿರಿಲ್ ಪಾಲ್ದೆತ್ತೊಂಡೆರ. ಯಕ್ಷಗಾನ ರಂಗುಡು ತನ್ನವೇ ಅಭಿಮಾನಿ ಕೂಟ ಹೊಂದದಿತ್ತಿನ ಜವನ ಭಾಗವತಿರ ಕೀರ್ತನ್ ಶೆಟ್ಟಿ ವಗೆನಾಡ್ ಜುವದೆತ್ತೊನ್ನ ಸಂಗತಿ ನಡೆತದಂಡ. ಈ ತುಂಬು ಕೀರ್ತನ್ ಶೆಟ್ಟಿ ಬಪ್ಪನಾಡು ಬೊಕ್ಕ ಬೇತ ಮೇಳಲೆಡ್ ಭಾಗವತರಾದ ಸೇವೆ ಸಂದಾದೆರ. ಯಕ್ಷಗಾನ ರಂಗುಡು ತನ್ನವೇ ಅಭಿಮಾನಿ ಕೂಟ ಹೊಂದುದಿತ್ತಿನ ಜವನ ಭಾಗವತಿರ ಕೀರ್ತನ್ ಶೆಟ್ಟಿ
ವಗೆನಾಡ್ ಜೀವದೆತ್ತೊನ್ನ ಸಂಗತಿ ನಡೆತಂಡ ಶುಕ್ರವಾರ ಮೂಳೂರು ಕೈತಲು ಬಾಡಿಗೆ ಇಲ್ಲಡಾರು ಜೀವದೆತ್ತೊಂದಿರ ಈ ತುಂಬು ಕೀರ್ತನ್ ಶೆಟ್ಟಿ ಬಪ್ಪನಾಡು ಬೊಕ್ಕ ಬೇತೆ ಬೇತೆ ಮೇಳಲಿಡ್ ಭಾಗವತರಾದ ಸೇವೆ ಸಂದದಿರ ಕೊರೋನಾ ಸೀಕದ ಪೊರ್ತುಡು ಅಂಚನೆ ಐದು ಬೊಕ್ಕ ಚಿಕ್ಕ ಮೇಳೋಡು ಭಾಗವತಿಗೆ ಮಲ್ತೊಂದಿತ್ತಿನ ಕೀರ್ತನ್ ಶೆಟ್ಟಿ ಜೀವದೆತ್ತೊನೆಯರೆ ಕಂಡನಿ ಬಡಿದಿನ ತಡಿಪು ಬೊಕ್ಕ ಪರ್ಪುನ ಚಟಾಂದ್ ತೆರೆದು ಬೈದಂಡ ಬಿಜೆಪಿ ನೂತ 30 ಸೀಟದೆತ್ತದ ಪಿರ ಅಧಿಕಾರಕ್ಕೂ ಬರ್ಪುನೊಂದು ರಾಜ್ಯದ ಕಾನೂನು ಸಂಸದೀಯ ಬೊಕ್ಕ ಎಲ್ಲಿಯ ನೀರಾವರಿ ಮಂತ್ರಿ ಜೆಸಿ ಮಾಧುಸ್ವಾಮಿ ಪಂತಿರ ಬಿಸಿ ರೋಡ್ ಪ್ರವಾಸಿ ಮಂದಿರೋಡು ಆರು ಸುದ್ದಿ ಮಾಧ್ಯಮದ ಕ್ಲೀಡ ಪಾತಿರಿಯರ ವೋಟ್ ಲಿಸ್ಟ್ ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ ಚುನಾವಣೆಗಳು ಆರಂಭ 6 ತಿಂಗಳು ಮೊದಲೇ ಮಾಡೋದು ಒಂದು ನಾರ್ಮಲ್ ಪ್ರೊಸೀಜರ್. ಇದರಲ್ಲಿ ಯಾವ ಸರ್ಕಾರಗಳು ಬಾಯಿ ಹಾಕೋದಿಲ್ಲ. ವೋಟ್ ಲಿಸ್ಟ್ ಪರಿಷ್ಕರಣೆಯಲ್ಲಿ ನಿಜವಾಗಿ ರೆಸಿಡೆಂಟಾ ಇದರ ಇಲ್ವಾ ಅಂತ ಹೇಳಿ ತಹಸೀಲ್ದಾರ್ಸ್ರಿಂದ ಇನ್ಫಾರ್ಮೇಶನ್ ತಗೊಂಡು ವಾಡಿಕೆ. ಮೊದಲೇ ಎಲ್ಲ ಊರಲ್ಲಿರೋರು ಇಲ್ದವರೆಲ್ಲ ಲಿಸ್ಟಲ್ಲಿ ಇಡೋದು, ಆಮೇಲೆ ಯಾರೋ ಬಂದು ಊಟ ಹಾಕೋದು, ಅದೇನು ನಡೀತಿತ್ತು. ಅದು ಸ್ವಲ್ಪ ನಿರ್ಬಂಧ ಆಗ್ತಾ ಇದೆ. ಈಗ ID ತೋರಿಸೋದು, ವೋಟ್ ಲಿಸ್ಟಲ್ಲೇ ಇಲ್ದವ್ರನ್ನ ಡ್ರಾಪ್ ಮಾಡೋದು ಈ ಪರಿಷ್ಕರಣೆಯಲ್ಲಿ ಆಗುತ್ತೆ. ಇದಕ್ಕೇನೋ ಸರ್ಕಾರ ಏನೋ ಮಾಡಿಬಿಟ್ಟು ನಂಬರ್ ಆಫ್ ವೋಟ್ಸೇ ಕಡಿಮೆ ಮಾಡುತ್ತೆ ಹಾಗೆ ಅಂತ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತು ನಾವು ಯಾವ ತಹಸೀಲ್ದಾರ್ಸ್ಗೂ ಆ ಸೂಚನೆನೂ ಕೊಟ್ಟಿಲ್ಲ, ಯಾವ DC-ಗಳು ಅದನ್ನು ನಾವು ಸೂಚನೆ ಕೊಟ್ಟರು ಕ್ಯಾರಿ ಮಾಡೋದಿಲ್ಲ. ಬಿಕಾಸ್ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ನಮಗೊಂದು ಹೈಕಮಾಂಡ್ ಇದೆ, ನಮಗೆ ಗೈಡ್ ಮಾಡೋಕ್ಕೆ ಕೇಂದ್ರದಲ್ಲಿ ಜನ ಇದ್ದಾರೆ. ಅವ್ರೇನು ಸಲಹೆ ಸೂಚನೆ ಕೊಡ್ತಾರೆ ಅದರಂತೆ ನಾವು ನಡ್ಕೊತಾರೆ. ಯಾರೋ ಒಬ್ಬ ಕಾಂಟ್ರಾಕ್ಟ್ರು 40% ಸರ್ಕಾರ ಅನ್ನೋದನ್ನು ಸಿದ್ದರಾಮಯ್ಯ ಇಟ್ಕೊಂಡು ಮಾತಾಡಿದ್ರೆ, ಒಬ್ಬರು ಲೀಡರ್ ಆಫ್ ದಿ ಅಪೋಸಿಷನ್ 13 ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು, ಚೀಫ್ ಮಿನಿಸ್ಟರ್ ಆಗಿ ಒಂದಾದರೂ ಕೊಡಬೇಕಲ್ಲ ಸರ್. ಇನ್ಸ್ಟೆನ್ಸು ಕೇಸು ಒಂದಾದರೂ ಇಂಥ ಕೇಸಲ್ಲಿ ನೀವು 40% ಕಮಿಷನ್ ತೊಗೊಂಡಿದ್ದೀರಿ ಅಂತ ಕನ್ಸಿಡ್ರೇಷನ್ ಏನು? ಕೊಟ್ಟವ್ರು ಯಾರು, ತೊಗೊಂಡವ್ರು ಯಾರು, ಆಗಬಾರ್ದು ಕೆಲಸ ದುಡ್ಡು ತೊಗೊಂಡು ಮಾಡಿದ್ದು ಯಾರು? ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಡೆಫಿನೇಷನ್ಸ್ ಇದೆ ರೀ. ಸೆಕ್ಷನ್ 7, 8 13ವರೆಗೂ ಯಾವುದಾದ್ರೂ ಒಂದಾದರೂ ಕ್ಯಾರಿ ಮಾಡಬೇಕಲ್ಲ. ಅವರು ಬಾಯಿಗೆ ಬಂದಿದ್ದು ಮಾತಾಡ್ತಾ ಹೋಗ್ಬಿಟ್ರೆ ಏನು ಉತ್ತರ ಕೊಡೋದು? ನಾಳೆ 80% ಅನ್ಬೋದಪ್ಪ, ನಾವೇನು ಉತ್ತರ ಕೊಡೋಕ್ಕಾಗುತ್ತೆ? ಏನಾದ್ರು ಆಧಾರ ಕೊಡಲಿ ಸರ್. ನಾವು ಕೇಳ್ತಾ ಇದ್ದೀವಿ, ಒಂದೇ ಸಮ ಕೇಳ್ತಾ ಇದ್ದೀವಿ, ಆಧಾರ ಕೊಡಿ, ತಗೋತೀವಿ ಕ್ರಮ. ಇಲ್ಲ ಅಂದರೆ ತಪ್ಪು ಒಪ್ಕೋತೀವಿ. ನಾವು ಏನಿಲ್ಲ ಅದನ್ನೇ ಸುಳ್ಳನ್ನೇ ಹೇಳಿ 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 ನಮ್ಸ ಕೊಟ್ಬಿಟ್ಟಿದ್ದಾರೆ. ಭಯೋತ್ಪಾದನದ ಬಿದೆಮುತ್ತಾವನ ಇಚಾರಡು ಭಾರತ ನಾಯಕ ಸ್ಥಾನ ವಹಿಸಿದಂಡ ಎಂಕ್ಲು ಪೊಕ್ಕಡೆ ಎರೆನಲ ಕಾರ್ವೈಪುಜ ಆಂಡ ಭಾರತದ ಹೆಸರು ಪೊಗ್ಗೊಂಡ ಎಂಕ್ಲು ಸರಿಯಾಯಿನ ಉತ್ತರ ಕೊರ್ಪಾಂದ್ ದೇಶದ ರಕ್ಷಣಾ ಮಂತ್ರಿ ರಾಜನಾಥ ಸಿಂಗ್ ಪಂತಿರ ಆರು ಮಣಿಪಾಲದ ಮಾಹೆ ವಿಶ್ವವಿದ್ಯಾನಿಲಯದ 30ನೇ ವರ್ಷದ ಘಟಿಕೋತ್ಸವಡು ಪಾತಿರಿಯರು. ಕೇಂದ್ರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಶುಕ್ರವಾರ ಮಣಿಪಾಲದ ಮಾಹೆ ವಿಶ್ವವಿದ್ಯಾನಿಲಯದ 30ನೇ ವರ್ಷದ ಘಟಿಕೋತ್ಸವಡು ಪಾಲ್ಗೊಂಡಿರು. ರಾಜನಾಥ ಸಿಂಗ್ ಪಾತಿರ್ದು ಭಯೋತ್ಪಾದನದ ಬಿದೆಮುತ್ತಾವನ ಇಚಾರಡು ಭಾರತ ನಾಯಕ ಸ್ಥಾನ ವಹಿಸಿದಂಡು ಎಂಕ್ಲು ಪೊಕ್ಕಡೆ ಏರನಲ ಕಾರ್ವೈಪುಜ ಆಂಡ ಭಾರತದ ಸೇಡು ಪೊಗ್ಗೊಂಡ ಎಂಕ್ಲು ಸರಿಯಾಯಿನ ಉತ್ತರ ಕೊರ್ಪಾಂದು ಪಂಡಿರು. ಇತ್ತೆ ಇಡೀ ಲೋಕ ಭಾರತದ ಪಾತ್ರಕ್ಕೇನು ಕಾಲ ವೈದಂಡ 5 ವರ್ಷಡು ಲೋಕದ 3ನೇ ಪಣವಕಾಸ ದೇಶ ಆದ ಭಾರತ ಗಟ್ಟಿ ಮುಟ್ಟುಡು ಉಂತ್ಯರೆ ಉಂಡು. ಭಾರತ 2047 ಲೋಕದ ಸುರುತ ಸ್ಥಾನಡು ಉಂತ್ಯರೆ ಉಂಡು. ದೇಶನು 5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರ ಮಲ್ಪನವು ಪ್ರಧಾನಿ ಮೋದಿ ಕನ ಅದುಂಡೊಂದು ಆರಪಂಡಿರ. ಗ್ಲೋಬಲ್ ಸಿಟಿಜನ್ ಕಟ್ಟರೆ NEP ಜಾರಿ ಕನದ ಮಾಹೆ ವಿಶ್ವವಿದ್ಯಾನಿಲಯದ ಸತ್ಯ ನಾಡೆಳ್ಳ ಮೈಕ್ರೋಸಾಫ್ಟ್ ದುಂಬಾಳ್ತೆ ವಹಿಸಿದಂಡು ಮೈಕ್ರೋಸಾಫ್ಟ್ ಮೀರುನಂಚಿನ ಕಂಪನಿ ಭಾರತಡು ಸ್ಥಾಪನೆ ಅವಡು ಅಂತಾರಾಷ್ಟ್ರೀಯ ಕಂಪನಿ ಮುಖ್ಯ ಕಾರ್ಯತ್ವವನ್ನು ಅಧಿಕಾರುಲು ಭಾರತ ಮೂಲದ ಕ್ಲಾದಿಪ್ಪನವು ನಂಕು ಪೆರ್ಮೆ ಆದುಂಡು ಬರವು ಕಲ್ಪನಾ ಕ್ರೀಡಾ ಜ್ಞಾನದ ಒಟ್ಟುಗು ಬುದ್ಧಿವಂತಿಕೆಲ ಅಗತ್ಯ. ರಾಮ ನಡೆದ ರಾವಣೆ ಜ್ಞಾನಿ ಆದಿತ್ತೆ, ಬುದ್ಧಿ ಉಪ್ಪು ನಡೆದವರ ಜನ ರಾಮನ ಪೂಜೆ ಮಲ್ಪೇರು. ಸಂಸ್ಕೃತಿ ಬೊಕ ಸಂಪ್ರದಾಯ ಇಜ್ಜಾದಿನ ನಾಗರಿಕ ಬದುಕಿಗೆ ಅರ್ಥ ಇಜ್ಜಿಂದು ರಕ್ಷಣಾ ಮಂತ್ರಿ ರಾಜನಾಥ ಸಿಂಗ್ ಪಂಡೇರ. रावण मर्यादा पुरुषोत्तम भगवान राम से ज़्यादा लालजबुल थे, ज्ञानी थे, ज़्यादा विद्वान थे, सब कुछ था. रावण भगवान राम से ज़्यादा धनवान थे, यानी रिच थे. भगवान राम से ज़्यादा बलवान भी थे, ताकतवर थे. मृत्यु पर विजय का उन्हें वरदान प्राप्त हुआ था. लेकिन मेरे नौजवान साथियों, भारत में ही नहीं सारी दुनिया में हमारी संस्कृति को, हमारे धर्म को मानने वाले लोग वह रावण की पूजा नहीं करते हैं, बल्कि आजीवन मर्यादाओं का पालन करने वाले मर्यादा पुरुषोत्तम भगवान राम की पूजा करते हैं. इसलिए नॉलेज के साथ साथ
जीवन में विजडम की सबसे बड़ी आवश्यकता होती है। इसीलिए एजुकेशन हमारी प्रोफाइल, सीवी या बायोडाटा का ही नहीं बल्कि हमारे जीवन का एक अंग होना चाहिए। तो देश की प्रोग्रेस के लिए सबसे वैल्यूएबल एसेट यदि कोई होता है तो उस देश का नौजवान ही होता है। हमारे माननीय प्रधानमंत्री नरेंद्र मोदी जी के 5 ट्रिलियन इकोनॉमी के लक्ष्य को हासिल करने में यह भारत का नौजवान एक अपना मेजर कंट्रीब्यूशन दे सकता ही नहीं बल्कि देगा, मैं पूरी तरह से कॉन्फिडेंट हूं। हमारे यूथ की एनर्जी, हार्डवर्क और डेडिकेशन के चलते 2047 आते आते भारत की सबसे बड़ी इकॉनमी या टॉप इकॉनमी किसी की होगी, हमारे भारत की होगी। इस विश्वास के साथ हमारे नौजवानों को काम करने की जरूरत है। आतंकवाद को अपना टूल मानने वाले देशों को आज अच्छी तरह मालूम है कि भारत किसी देश को बेवजह छेड़ता नहीं है, लेकिन जो भारत को छेड़ता है तो उसका मुंहतोड़ जवाब देने की ताकत भारत के अंदर है, यह सारी दुनिया समझती है। ಸೀಟ್ ಬಡ್ದು ಕೊರಿಯರೆ ಅವು ಬಸ್ಸದ ಸೀಟತ್ ಹೈಕಮಾಂಡ್ ತೀರ್ಮಾನ ಮಲ್ತದ ಸೀಟ್ ಕೊರ್ಪುನೊಂದು ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ ಪಂತೆರ ಕಾವು ಹೇಮನಾಥ ಶೆಟ್ಟಿ ಪಂಡಿನ ಪಾತಿರುಗಾರ ಎದುರುತ್ತರ ಕೊಡ್ತಿರ. ಬಿಟ್ಟು ಕೊಡಲಿಕ್ಕೆ ನಾನು ಕೂತ ಚೇರನ್ನು ಬಿಟ್ಟು ಕೊಡಬಹುದು, ಆದರೆ ಪಕ್ಷದ ಸೀಟನ್ನು ಶಕುಂತಲಾ ಶೆಟ್ಟರು ಬಿಟ್ಟು ಕೊಡುವುದಲ್ಲ. ಆಯ್ಕೆ ಮಾಡುವುದು ಹೈಕಮಾಂಡ್. ಅದು ದೆಹಲಿಯಿಂದ ಮಂಜೂರಾಗಿ ಬರುವಂಥದ್ದು. ಅದರಲ್ಲಿ ನಾನು ಹೇಳುವಂಥದ್ದು ಏನಿದೆ ಅಂತ ನಾನು ಕೇಳಬೇಕಾಗಿದೆ. ನಾನು ಕಾಂಗ್ರೆಸ್ಸಿಗೆ ಆಗ ತಾನೇ ಬಂದವಳು ನನಗೆ ನಾನು ಸೀಟು ಕೇಳಲಿಲ್ಲ. ಇನ್ನು ಅದನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಲಿಕ್ಕೆ ಇಟ್ಟುಕೊಳ್ಳುವಷ್ಟು ತಾಕತ್ತಿದ್ರಲ್ಲೋ ಬಿಟ್ಟು ಕೊಡುವುದು. ನೋಡಿ, ಯಾರಾದರೂ ಯಾವುದೇ ಪಕ್ಷದಲ್ಲಿ ನನಗೆ ಇದು ಅರ್ಜಿ ಹಾಕುವಾಗಲೇ ಅವರು ಮಾಡ್ತಾರೆ ವಿನಃ ಅದರ ಮೇಲೆ ನಾನು ನಿಲ್ಲುವುದಿಲ್ಲ, ನನ್ನ ಬದಲು ಇಂಥವರನ್ನು ಕೊಡಿ ಅಂತ ಹೇಳಿದರೆ ಯಾವ ಪಕ್ಷವೂ ಕೊಡುವುದಿಲ್ಲ. ಯಾರಿಗೆ ಹೆಚ್ಚು ಮತ ತೆಗಿಲಿಕ್ಕೆ ಸಾಧ್ಯ ಉಂಟು ಅಥವಾ ಜನರಿಂದ ಹೆಚ್ಚು ಜನ ಯಾರು ಗೌರವಿಸ್ತಾರೆ ಅಂಥವರಿಗೆ ಎಲ್ಲ ಪಕ್ಷಗಳು ಸೀಟು ಕೊಡೋದು. ಅದು ಬಸ್ಸಿನ ಸೀಟ್ ಅಲ್ಲ. ಆದ ಕಾರಣ ನಾನು ಹೇಳಿದ್ದೇನೆ, ಅದು ಕೂಡ ಪ್ರಮಾಣ ಮಾಡಿ ಹೇಳಿದ್ದೇನೆ ಅಂತ ಹೇಳಲಿಕ್ಕೆ ಪ್ರಮಾಣ ಮಾಡಿ ಹೇಳುವಂಥ ಕೆಲಸವೇ ಅದಲ್ಲ. ಪ್ರಮಾಣ ಮಾಡುವಂಥದ್ದು, ಮಾಡಿಸುವಂಥದ್ದು ಹೌದಾಗಿದ್ದರೆ ಅವರೇ ಮಾಡಬೇಕು. ಇಷ್ಟು ವರ್ಷದಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಪಕ್ಷಕ್ಕೆ ವಂಚನೆ ಮಾಡಲಿಲ್ಲ, ವಿರೋಧ ಪಕ್ಷದಿಂದ ಹಣ ತಗೊಳ್ಳಿಲ್ಲ ಅಂತ ಪ್ರಮಾಣ ನೀವು ಮಾಡಿ ಅಂತ ನಾವು ಹೇಳಬೇಕಾದಿತ್ತು. ಅದಕ್ಕಾಗಿ ಪ್ರಮಾಣ ಆಣೆ ಹಾಕಿ ಸೀಟು ಆಗುವುದಿಲ್ಲ. ಜನರ ಹಿತ ಬಯಸಿದರೆ, ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಜನ ನಿಮ್ಮನ್ನು ನಂಬುವ ಹಾಗೆ ಇದ್ದರೆ ಅದು ತನ್ನಷ್ಟಕ್ಕೆ ಹುಡುಕಿಕೊಂಡು ಬರ್ತದೆ. ಅಲ್ಲ, ನಾನು ಹೇಳ್ತಾ ಇದ್ದೇನೆ, ನಾನು ಅರ್ಜಿಯೇ ಹಾಕಿರಲಿಲ್ಲ, ನಾನು ಸದಸ್ಯೇ ಆಗಿರಲಿಲ್ಲ, ನಾನು ಕಾಂಗ್ರೆಸ್ ಸೇರಿದ್ದೆ. ಆಗ ನನಗೆ ಸೀಟು ಬಂತು. ನಾನು ಹೇಳುವುದೇನು ಕೇಳುವುದೇನು? ನನಗೆ ಸೀಟು ನಾನು ಕೇಳದಿರುವಾಗ ಇನ್ನೊಬ್ಬರಿಗೆ ಕೊಡ್ತೇನೆ ಅಂತ ಹೇಳುವಂಥ ಪ್ರಶ್ನೆಯಲ್ಲಿ ಉಂಟಲ್ಲಿ. ದೇವರಲ್ಲಿ ಹೋಗಿ ಪ್ರಮಾಣ ಮಾಡಿ ಸೀಟು ಕೇಳಿ ಕೊಟ್ಟು ಇದೆಲ್ಲ ಆಗುವಂಥ ಕೆಲಸ ಅಲ್ವೇ ಅಲ್ಲ, ಮರ್ಯಾದಸ್ಥರಿಗೆ ಆಗುವಂಥದ್ದಲ್ಲ. ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತೇನೆ, ಒಬ್ಬ BJP ಕಚೇರಿಯಿಂದ ಬಂದ ಮಾಹಿತಿಯ ಪ್ರಕಾರ ಮೀಟಿಂಗು ಮಾಡುವುದು, ಕ್ಯಾನ್ಸಲ್ ಮಾಡುವಂಥ ಯೋಜನೆ ಹಾಕುವಂಥ ನಾಯಕರಿಗೆ ಯಾವುದಾದ್ರೂ ಪಕ್ಷದಲ್ಲಿ ಯಾರಾದರೂ ಸೀಟು ಬಿಟ್ಟು ಕೊಡಲಿಕ್ಕೆ ಬಿಡ್ತಾರ? ದೇಶದ ಪುದರ್ಪೊಯ್ಯಿ ರಾಷ್ಟ್ರೀಯ ಬ್ಯಾಂಕ್ಲೆಡ್ ಒಂಜಾದುಪ್ಪುನ ಕೆನರಾ ಬ್ಯಾಂಕ್ದ 117ನೇ ವರ್ಷದ ಸ್ಥಾಪಕರ್ನ ದಿನಾಚರಣೆ ಶನಿವಾರ ಕಾಂಡೆ ಕುಡ್ಲ ಡೊಂಗರಕೇರಿದ ಅಮ್ಮೆಂಬಳ ಸುಬ್ಬರಾವ್ ಪೈ ನೆಂಪುದ ಬ್ಯಾಂಕ್ದ ಕಡಿಯದ ಶಾಖೆಡ್ ನಡೆತಂಡ. ದೇಶದ ಪುದರ್ಪೊಯ್ಯಿ ರಾಷ್ಟ್ರೀಯ ಬ್ಯಾಂಕ್ಲೆಡ್ ಒಂಜಾದುಪ್ಪುನ ಕೆನರಾ ಬ್ಯಾಂಕ್ದ 117ನೇ ವರ್ಷದ ಸ್ಥಾಪಕರ್ನ ದಿನಾಚರಣೆ ಶನಿವಾರ ಕಾಣೆ ನಡೆತಂಡ. ಕುಡ್ಲ ಕೊಡಿಯಾಲ ಬೈಲ್ ಡೊಂಗರ ಕೇರಿಡುಪ್ಪುನ ಕೆನರಾ ಬ್ಯಾಂಕ್ದ ತಾಪಕರ್ ಅಮ್ಮೆಂಬಳ ಸುಬ್ಬರಾವ್ ಪೈಕ್ಲನ ಮೂರ್ತಿಗೆ ಪುರ್ಪ ಪಾಡ್ದು ಬ್ಯಾಂಕ್ದ ತಾಪಕರ್ನ ಶಾಖೆಡ್ ಕಾರ್ಯಕ್ರಮ ಉದಿಪನಾಂಡ್. ಬ್ಯಾಂಕ್ದ ಜನರಲ್ ಮ್ಯಾನೇಜರ್ S. ಜಯಕುಮಾರ್ ಎತ್ಕೊಂದು ಪಾತಿರ್ದು ಬ್ಯಾಂಕ್ ತಾಪನೆ ಅದು ಬುಲಿದು ಬತ್ತಿನ ಇತಿಹಾಸನು ತುಂಬುದೀದ್ ಕುಡ್ಲಡ ಸಾರತ್ತ ಅರ್ಬುನುತ್ತ ಆಜೇಟ್
ಕೆನರಾ ಬ್ಯಾಂಕ್ ಶುರುವಾತಂಡು ದೇಶಡು ಮೂಜನೆ ಮಿತ್ತ ಮಟ್ಟದ ಬ್ಯಾಂಕ್ ಆದುಂಡು ಬೇಗುಡು ಬ್ಯಾಂಕ್ದ ವ್ಯವಹಾರ 20 ಲಕ್ಷ ಕೋಟಿ ಮುಟ್ಟೆರ ಉಂಡೊಂದು ಪಂಡೆರ ಮಲ್ಲ ಭಿನ್ನರಾದ ಪಾಲ್ದಿತೊನ್ನ ಭಾರತ್ ಗ್ರೂಪ್ದ ಎಂ ಸುಬ್ರಾಯ್ ಪೈ ಕಾರ್ಯಕ್ರಮ ಉದ್ದೇಶಿತದ ಪಾತಿರ್ದು ಬ್ಯಾಂಕ್ಗೆ ಎಟೆಪು ಬೇಕೇರ ಮಂಗಳೂರಿನ ಎಲ್ಲ ನಾಗರಿಕರಿಗೆ ಒಂದು ದೊಡ್ಡ ದಿವಸ. ಯಾಕೆಂದರೆ ಸುಬ್ರಾವ್ ಪೈ, ಒನ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ಗಿವನ್ ಲಾಟ್ ಆಫ್ ಥಿಂಗ್ಸ್ ಟು ದಿಸ್ ಏರಿಯಾ, ಸ್ಪೆಷಲಿ Mangalore. He started with a small finance bank and he has given lot of educational things also to Mangalore. I have a proud privilege to be a part of this institute also, because my schooling was done in Canara High School and I did my PUC in Canara College. So it is a honor, and especially today it is 117th year and we are lucky this bank has been merged with so many banks, and today it has become one of the most relevant name all over India, worldwide. I consider myself very fortunate and privileged to get this occasion, this opportunity to be the circle head of our founders circle, and also the opportunity to come over here. This is the place which we have been hearing all along since joining the bank. And our founder, he has started this great institution, and as per his vision or his desire, now our bank has grown to a very big organization. We are close to 20 lakh crore business now. ಬ್ಯಾಂಕ್ದ CSR ನಿಧಿ ಯೋಜನೆಡ ಕೊಡಿಯಾಲ ಬೈಲ್ ವಿಠೋಬಾ ದೇವಸ್ಥಾನ ಮಾರ್ಗದ ಶ್ರೀನಿವಾಸ ಪಾಠಶಾಲೆದ ಜೋಕ್ಲೆಗ್ 300 ಶಾಲೆದ ಚೀರವಲಿನ ಶಾಲೆಗ್ ಕೈಪಗತೆರ ಸರ್ಕಾರಿ ಶಾಲೆದ ಹೆಚ್ಚು ಮಾರ್ಕದೆತ್ತಿನ ಪಂಜೋಕ್ಲೆಗ್ ಕೆನರಾ ವಿದ್ಯಾಜ್ಯೋತಿ ಪಣವಸಾಯ ಪಟ್ಟಿಯರ ಕಾಸರಗೋಡು ಜಿಲ್ಲೆ ಬದಿಯಡ್ಕದ ಕೂಲಿದ ಡಾಕ್ಟರ್ ಕೃಷ್ಣಮೂರ್ತಿ ಸಂಶಯದ ರೀತಿಯ ತೀರ್ನ ಬಗೆಟ್ ಇಡೀ ತನಿಖೆಯ ನಡಪಾವಡೊಂದು ಒತ್ತಾಯ ಮಲ್ತದ ದಕ್ಷಿಣ ಕನ್ನಡ ಬಕ್ಕ ಕಾಸರಗೋಡು ಜಿಲ್ಲೆದ ಹವ್ಯಕ ಮಹಾಸಭಾದಕ್ಲು ಶುಕ್ರವಾರ ರಾತ್ರಿ ಕುಡ್ಲದ ಸರ್ಕ್ಯೂಟ್ ಹೌಸ್ ಎದುರು ತಿಬಿಲಬುಲ್ಪು ಪತ್ತಾದ ಪ್ರತಿಭಟನೆ ನಡಪಾಯರ. ಕಾಸರಗೋಡು ಜಿಲ್ಲೆ ಬದಿಯಡ್ಕದ ಕೂಲಿದ ಡಾಕ್ಟರ್ ಕೃಷ್ಣಮೂರ್ತಿ ಸಂಶಯದ ರೀತಿಯ ತೀರ್ನ ಬಗೆಟ್ ಇಡೀ ತನಿಖೆ ನಡಪಾವಡೊಂದು ಒತ್ತಾಯ ಮಲ್ತದ ಶುಕ್ರವಾರ ರಾತ್ರಿ ಕುಡ್ಲದ ಸರ್ಕ್ಯೂಟ್ ಹೌಸ್ ಎದುರು ತಿಬಿಲಬುಲ್ಪು ಪತ್ತಾದ ಪ್ರತಿಭಟನೆ ನಡಪಾಯರ. ಕುಡ್ಲದ ಹವ್ಯಕ ಮಹಾಸಭಾ ದಕ್ಷಿಣ ಕನ್ನಡ ಕಾಸರಗೋಡು ಹವ್ಯಕ ಮಹಾಸಭಾ ಬೊಕ್ಕ ಕುಡ್ಲದ ಹವ್ಯಕ ಮಹಾಮಂಡಲದ ಸೇರಿಗೆಡ್ ನಡತಿನ ಪ್ರತಿಭಟನೆಡ್ ಹವ್ಯಕ ಸಭಾದ 250 ಹೆಚ್ಚು ಸದಸ್ಯರ ಮೌನ ಪ್ರತಿಭಟನೆಡ್ ಪಾಲ್ಗೊಟ್ಟೊಂಡೆರ. ಡಾಕ್ಟರ್ ಕೃಷ್ಣಮೂರ್ತಿ ತೀರ್ನ ಗುಟ್ಟದ ಪಿರವಡು ಉಪ್ಪುನ ಕುತಂತ್ರ ಪಿದೈ ಒಯ್ಪಡು ದುಷ್ಕರ್ಮಿಲೆಗ್ ಕಠಿಣ ಶಿಕ್ಷೆ ಆವಡೊಂದು ಪ್ರತಿಭಟನೆಡ್ ಒತ್ತಾಯ ಮಲ್ತೆರ. ಪ್ರತಿಭಟನೆಡ್ ಹವ್ಯಕ ಮಹಾಸಭಾ ಕುಡ್ಲದ ಗುರ್ಕಾರ್ಯರು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹವ್ಯಕ ಮಂಡಲ ಗುರ್ಕಾರ್ಯರು ಗಣೇಶ್ ಮೋಹನ್ ಕಾಶಿಮಠ, ದಕ್ಷಿಣ ಕನ್ನಡ ಬೊಕ್ಕ ಕಾಸರಗೋಡು ಹವ್ಯಕ ಮಹಾಸಭಾ ಗುರ್ಕಾರ್ಯರು ನಿಡುಗಳ ಕೃಷ್ಣ ಭಟ್ ಪ್ರತಿಭಟನೆದ ದುಂಬಾಳ್ತೆಯನ್ನು ವಹಿಸುತ್ತಿದ್ದೆರ. ಹವ್ಯಕ ಸಮಾಜದ ಬಂಧುಗಳೆಲ್ಲ ಸೇರಿ ನಮ್ಮ ಸಹೋದ್ಯೋಗಿ ಮತ್ತು ನಮ್ಮ ಸಹಪಾಠಿಯಾದ ಡಾಕ್ಟರ್ ಕೃಷ್ಣಮೂರ್ತಿಯವರದ್ದು ಆಕಸ್ಮಿಕ ದುರ್ಮರಣ ಇದನ್ನು ಕೇಳಿ ನಾವೆಲ್ಲ ಬಹಳ ಚಿಂತಿತರಾಗಿದ್ದೇವೆ.
ಆದುದರಿಂದ ಇದಕ್ಕೆ ಸೂಕ್ತವಾದ ಕಾನೂನಿನ ಒಂದು ನ್ಯಾಯ ಸಿಗಬೇಕು. ಇದು ಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಆಗಿ ಕರ್ನಾಟಕದಲ್ಲಿ ಅದರ ಕುರುಹು ಸಿಕ್ಕಿದ ಕಾರಣ 2 ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇದರಿಂದಾಗಿ ಮೇಲಿನ ಅಧಿಕಾರಿಗಳು 2 ರಾಜ್ಯದ ಹೋಮ್ ಮಿನಿಸ್ಟರ್ಗಳು ಮತ್ತು ಸೆಂಟ್ರಲ್ ಕೇಂದ್ರದ ಹೋಮ್ ಮಿನಿಸ್ಟರ್ ಕೂಡ ಇದರಲ್ಲಿ ಭಾಗಿಯಾಗಿ ನಮಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬೇಕು. ಡಾಕ್ಟರ್ ಕೃಷ್ಣಮೂರ್ತಿ ಅವರ ಅನುಮಾನಾಸ್ಪದ ಸಾವು ಅದರ ಸೂಕ್ತ ತನಿಖೆಗೆ ನಾವು ಆಗ್ರಹಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೇವೆ. ನಾವು ಸರ್ಕಾರದಲ್ಲಿ ಕೇಳುವುದು ಇಷ್ಟೇ, ನಮಗೆ ಈ ತನಿಖೆಯನ್ನು ಶೀಘ್ರವಾಗಿ ಹಾಗೂ ನ್ಯಾಯಯುತವಾಗಿ ಒದಗಿಸಿಕೊಡಬೇಕು. ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ NIAಗೆ ಇದನ್ನು ಹಸ್ತಾಂತರಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಕಟೀಲು ಕೈತಲಕರಿನ 125 ವರ್ಷಲಿಡ್ದು ವಾಸಮಲ್ ತಂದುಪ್ಪನ ಕಂಬುಳಿ ಕೊರಗ ಕುಟುಂಬಗೂ ಜಾಗದ ಹಕ್ಕು ಒಲಿನ ಮುಲ್ಕಿ ಬಿದ್ರ ಶಾಸಕರು ಉಮಾನಾಥ್ ಹಕೋಟಿಯನ್ ಪಟ್ಟಿಯರು. ಕಟೀಲು ಕೈತಲಕರಿನ 125 ವರ್ಷಲಿಡ್ದು ವಾಸಮಲ್ ತಂದುಪ್ಪನ ಕಂಬುಳಿ ಕೊರಗ ಕುಟುಂಬಗೂ ಜಾಗದ ಹಕ್ಕು ಒಲಿನ ಮುಲ್ಕಿ ಬಿದ್ರ ಶಾಸಕರು ಉಮಾನಾಥ್ ಹಕೋಟಿಯನ್ ಪಟ್ಟಿಯರು. ಕೋಟ್ಯಾನ್ ಪಾತ್ರದ ಶತಮಾನದಿಂದ ಮುಲ್ಪ ವಾಸಮಲ್ ತಂದುಪ್ಪನ ಈ ಕುಟುಂಬಗೂ ಜಾಗದ ಹಕ್ಕದ ಒಲೆ ದುಂಬೆ ತಿಕ್ಕೊಡಿತ್ತಂಡು ಇತ್ತೆ ಆಯೋಗ ಕುಡ್ದು ಬೈದಂಡು ಮುಲ್ಕಿ ಬಿದ್ರ ಕ್ಷೇತ್ರೋಡು ಕರಿನ 4 ವರ್ಷಡು 100 ಮಿತ್ತ ಜನಕ್ಲಿಗೆ ಹಕ್ಕದ ಒಲೆ ಕೊಡ್ದಿತ್ತದು ಇತ್ತೆ ಕಂಬಳಿಯರ್ನ ಹಕ್ಕದ ಒಲೆ ಕೊಡ್ದು ಭಾರಿ ಖುಷಿ ಆತನಂದು ಪಂಡ್ಯರ. ಹೊತ್ತು ತಹಸೀಲ್ದಾರ್ ದಿಲೀಪ್ ರೋಡ್ಕರ್, ಬಿಜೆಪಿ ನಾಯಕರು ಈಶ್ವರ ಕಟೀಲ್, ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಯಿಶ್ ಚೌಟ, ಇಂಜಿನಿಯರ್ ನಾಗರಾಜ್, ಕಂದಾಯ ನಿರೀಕ್ಷಕರ ದಿನೇಶ್, ಗ್ರಾಮ ಕರಣಿಕೆಯರು ಸುಜಿತ್, PWD ಇಂಜಿನಿಯರ್ ಪ್ರಶಾಂತ್ ಆಳ್ವ, ಲೋಕಯ್ಯ ಸಾಲಿಯನ್ ಕೊಂಡೆಲ, ಭುವನಾಭಿರಾಮ ಉಡುಪ, ಕಿರಣ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಈ ಪೊಡ್ತೊಡಿತಾರೆ. ಸಣ್ಣ ಒಂದು ಗುಡಿಸಲು ಕಟ್ಟಿ ಕೂತಿದ್ರು. ಆ ಗುಡಿಸಲಿಗೆ ಒಂದು ಹಕ್ಕುಪತ್ರ ಇಲ್ಲದೆ ಬಹಳ ವರ್ಷದಿಂದ ಚಡಪಡಿಸ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಒಂದು ಮಾರ್ಗದ NOC ಬೇಕು. ಬೇರೆ ಬೇರೆ ಕಾರಣಗಳಿಂದ ಇವತ್ತಿನವರೆಗೆ ಅದಾಗಲಿಲ್ಲ. ಆದ್ದರಿಂದ ಒಂದು ST ಕುಟುಂಬ, ಈ ಕುಟುಂಬದಲ್ಲಿ ಹುಟ್ಟಿ ಅವರಿಗೆ ಸರ್ಕಾರದಿಂದ ಸಿಕ್ಕುವಂತಹ ಸವಲತ್ತುಗಳು ಸಿಕ್ಕಿದ್ರು ಎಲ್ಲಾ ಸವಲತ್ತುಗಳು ಸಿಗಬೇಕಾದ್ರೆ ಈ ಹಕ್ಕುಪತ್ರ ಬೇಕು, ಸಿಗ್ಲಿಲ್ಲ. ಅದಕ್ಕಾಗಿ ನಮ್ಮ ಈ ಭಾಗದ ಈಶ್ವರ ಕಟೀಲ್ ಇರ್ಬೋದು ಮತ್ತು ಈ ಭಾಗದೆಲ್ಲ ನಮ್ಮ ಜನರು ಅವರ ಮನೆಗೆ ಹೋಗಿ ಅವರಿಗೆ ಒಂದು ಹಕ್ಕುಪತ್ರ ಮಾಡಿಕೊಡ್ಬೇಕು ಮತ್ತು ಅವರ ಮನೆಗೆ ಹೋಗಿ ಕೊಡಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ತೆನಕಾಯಿ ಭಾರತದ ಪುದರ್ಪುಯಿ ದೇವಿ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು 2023 ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಟ್ಟಣೆ ನಡಪಾದಿತ್ತದು ಎಂದಕ್ಕೆ ದೇವಸ್ಥಾನದ ಪೂಜೆ ಮಲ್ಪನ ಐವೇರು ಇರೋದ ತೋಜಾದೇರ. ತೆನಕಾಯಿ ಭಾರತದ ಪುದರ್ಪುಯಿ ದೇವಿ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು 2023 ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಟ್ಟಣೆ ನಡಪಾದಿತ್ತದು ಇಂದಕ್ಕೆ ದೇವಸ್ಥಾನದ ಪೂಜೆ ಮಲ್ಪನ ಐವೇರು ಇರುವುದ ತೋಜಾದೆರ. ಫೆಬ್ರವರಿ ಅಷ್ಟಬಂಧ ಬ್ರಹ್ಮಕಲಶ ನಡಪಾಂಡ ಮಾರ್ಚ್ ತಿಂಗಳು ಉಚ್ಚಯ ನಡಪಾಯರೆ ಸತಿ ಇಜ್ಜಿ ಅಂಚಾದ ಅಷ್ಟಬಂಧ ಬ್ರಹ್ಮಕಲಶನು ದುಂಬುಕೊನು ಉಡುಂದು ಅಕ್ಲಿನವಾದ ದುಂಡು 16 ವರ್ಷಗಳ ಅಷ್ಟಬಂಧ ಬ್ರಹ್ಮಕಲಶ ನಡಪಾವುಡೊಂದು ಸಂಪ್ರದಾಯ. ಕೊಲ್ಲೂರುಡು ಒಂದು ನಡಪಂದೆ 15 ವರ್ಷ ಅಂಡು 2007 ಅಷ್ಟಬಂಧ ಬ್ರಹ್ಮಕಲಶ ಆತಂಡು ಇತ್ತೆ ವ್ಯವಸ್ಥಾಪನಾ ಸಮಿತಿ 2023 ಫೆಬ್ರವರಿ ತಿಂಗಳು ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರೆ ತಯಾರು ಮಲ್ತೊಂದೇರ. ಆಂಡ ಮಾರ್ಚ್ 10 ಮುಟ್ಟ ಕ್ಷೇತ್ರದ ವರ್ಷದ ಉಚ್ಚಯ ನಿಘಂಟಾಯಿನಿಡ್ದವರ ಫೆಬ್ರವರಿ ಅಷ್ಟಬಂಧ ಬ್ರಹ್ಮಕಲಶ ಸಾಧ್ಯ ಇಜ್ಜಿಂದ ಪೂಜೆ ಮಲ್ಪನ ಇವೇರ ತಿರುಪಾದಿರ. ಅಷ್ಟಬಂಧ ಪಾಡ್ನಿಡ್ದು ಬೊಕ್ಕ 48 ದಿನ ಧಾರ್ಮಿಕ ಕಾರ್ಯ ಮಲ್ಪನಂಚೆ ಇಜ್ಜಿ ಜಾಗೆದ ಆಚಾರ ದುಂಬುದ ಆಚಾರಗೂ ಕುಂದಾಪುಂಡು. ಅಗಮ ಶಾಸ್ತ್ರ ಪ್ರಕಾರ ಮಾರ್ಚ್ ತಿಂಗಳದ ವರ್ಷದ ಉಚ್ಚಯ ಮುಗಿಬೊಕ್ಕ ಅಷ್ಟಬಂಧ ಬ್ರಹ್ಮಕಲಶ ಮಲ್ಪುಡು. ಅಷ್ಟಬಂಧ ಪಾಡಿಬೊಕ್ಕ ಒಂಜಿ ಮಂಡಲ ಪಂಡ 48 ದಿನ ಕಾಪಡೊಂದು ಅಕೊಲ್ಪಂತೆರ. ಈ ಮಾಘ ಮಾಸ ಅಥವಾ ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ಮಾಡಿದರೆ ಪಾಲ್ಗುಣ ಬಹುಳಕ್ಕೆ 48 ದಿವಸ ಆಗುವುದಿಲ್ಲ. ಬ್ರಹ್ಮಕಲಶೋತ್ಸವ ಮಾಡಲಿಕ್ಕೆ ಅಲ್ಲ, ದೃಢ ಸಂಪ್ರೋಕ್ಷಣೆ ಮಾಡಲಿಕ್ಕೆ ದಿನ ಸಾಕಾಗುವುದಿಲ್ಲ. ಅಲ್ಲಿ ತಾಂತ್ರಿಕ ಅಂದ್ರೆ ಟೆಕ್ನಿಕಲ್ ಡಿಫಿಕಲ್ಟಿ ಶಾಸ್ತ್ರೀಯವಾಗಿ ಬರುವುದರಿಂದ ಮತ್ತು ಶಾಸ್ತ್ರದಲ್ಲೂ ಕೂಡ ದೃಢ ಸಂಪ್ರೋಕ್ಷಣ್ಯ ಅತ್ಯಾಸನ್ನವಾಗಿ ಮಾಡಬಾರದು ಅಂತ ಶಾಸ್ತ್ರ ನಿಷೇಧವಾಕ್ಯ ಹೇಳುವುದರಿಂದ
ಅದನ್ನು ಮಾಡಬಾರ್ದು. ಶಾಸ್ತ್ರಕ್ಕೆ ವಿರೋಧವಾಗಿ ಶಾಸ್ತ್ರೀಯ ಕ್ರಮ ಹಿಂದೂ ಪೂರ್ವಾಚಾರದಲ್ಲೂ ಕೂಡ ಎಲ್ಲೇ ಕರ್ನಾಟಕದ ಕೇಳಿ ದಾಖಲೆ ನೋಡಿದ್ರು ಕೂಡ 72ರಲ್ಲಿ ಆಗಿರ್ಬೋದು, 2002ರಲ್ಲಿ ಆಗಿರ್ಬೋದು, 42ರಲ್ಲಿ ಅಷ್ಟಬಂಧ ಕಲಶೋತ್ಸವ ಆಗಿರ್ಬೋದು, ಎಲ್ಲದೂ ಕೂಡ ಆ ರೀತಿ ದೇವರ ದುಡ್ಡನ್ನ ಕೋಟಿಗಟ್ಟಲೆ ರೂಪಾಯಿಯನ್ನ ದುರ್ವಿನಿಯೋಗ ಮಾಡಿದಾಗ್ತದೆ. ಆ ಒಂದು ಘೋರ ಪಾಪ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಫೆಬ್ರವರಿ 7ನೇ ತಾರೀಕಿನಿಂದ ಅಷ್ಟಬಂಧ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಆಡಳಿತ ವರ್ಗದವರು. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಅದು ನಿಶ್ಚಯ ಮಾಡಿದ ದಿನಾಂಕ ಮತ್ತು ತಿಂಗಳ ಬಗ್ಗೆ ನಮ್ಮದು ಸ್ವಲ್ಪ ಆಕ್ಷೇಪ ಇದೆ. ಶಾಸ್ತ್ರ, ಸಂಪ್ರದಾಯ, ರೂಢಿ, ಪದ್ಧತಿ ಹಾಗೂ ಇಲಾಖಾ ಕಾನೂನು ಇವುಗಳಲ್ಲಿ ಆಯಾಯ ದೇವಸ್ಥಾನದ ಪದ್ಧತಿಯನ್ನು, ಸಂಪ್ರದಾಯವನ್ನು ತಪ್ಪದೆ, ಚಾಚೂಗದಾಗಿ ತಪ್ಪದೆ ಆಚರಿಸಬೇಕು ಅಂತ ಹೇಳಿ ಇಲಾಖಾ ಕಾನೂನು ಸಹ ಹೇಳ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಸಂಪ್ರದಾಯ ಮತ್ತು ಶಾಸ್ತ್ರ ಎರಡೂ ಲೋಪವಾಗಿದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು